ಪೊರಿ ಅಂದರೆ ಇದೆ. ಈಗ ಹಾಕ್ತೇನೆ ನಾನು, ಮೀನೆಲ್ಲ ಬರ್ತದೆ ಪಕ್ಕದ. ನಮಸ್ಕಾರ ಸ್ನೇಹಿತರೆ, ನನ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾವಿವತ್ತೊಂದು ಪ್ಲೇಸ್ಗೆ ಹೋಗ್ತಿದ್ದೇವೆ. ಅಂದರೆ ನಮ್ಮ ಊರು ಕಡಬ. ಈ ಕಡಬದ ಒಂದು ಹತ್ತಿರದಲ್ಲಿ ಒಂದು ನಾಕುರುಕಾಯ ಎನ್ನುವಂಥ ಒಂದು, ಸೊ ನಮ್ಮದು ಕೋಡಿಂಬಳ ಎಡಮಂಗಲದ ಆಚೆದು ಬರ್ತದೆ ಆ ಪ್ರದೇಶ. ಸೊ ಅಲ್ಲಿ ನಾಕುರುಕಾಯ ಅಂತ ಹೇಳಿದರೆ ಅದೊಂದು ಹಿಸ್ಟಾರಿಕಲ್ ಪ್ಲೇಸ್ ಅದು. ಸೊ ಅದರ ಹತ್ತಿರದಲ್ಲಿ ಅಂದರೆ ಅದರ ಪಕ್ಕದಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಸಹ ಇದೆ. ಭಾಳ ಸುಂದರವಾಗಿದೆ ಅದು ನೋಡಲಿಕ್ಕೆ. ಸೊ ನಾವು ಹೋಗಿ ನೋಡುವ. ಸೊ ಆ ನಾಕುರುಕಾಯ ಅಂತ ಹೇಳುವಂಥ ಪ್ಲೇಸಿನ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಅಲ್ಲಿ ತಿಳಿಸ್ತೀನಿ. ಅಂದರೆ ಅದೇ ರೀತಿಯಾಗಿ ನಮ್ಮ ಚಾನಲ್ನಿಗೆ ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋನ ಆದಷ್ಟು. ಸೊ ಕೆಲವರು ಹೇಳ್ಬೋದು, ತುಳುವಲ್ಲಿ ಲಾಗ್ ಮಾಡ್ತಿದ್ದು ಹೀಗೆ ಏನಪ್ಪ ಕನ್ನಡದಲ್ಲಿ ಮಾಡಿದ್ದಿಂದ. ಅಂದರೆ ನಮ್ಮ ವ್ಯೂವರ್ಸ್ ಇದು ಸಬ್ಸ್ಕ್ರೈಬರ್ಸ್ ಅವರೆಲ್ಲ ಹೇಳುವಂಥದ್ದೊಂದು ತುಳುವಲ್ಲಿ ನಮಗೆ ಕೆಲವರಿಗೆ ಅರ್ಥ ಆಗ್ತದೆ, ಕೆಲವರಿಗೆ ಅರ್ಥ ಆಗೋದಿಲ್ಲ. ಸೊ ಆದ್ದರಿಂದ ನೀವು ಕನ್ನಡದಲ್ಲಿ ಮಾಡಿ ವಿಡಿಯೋವನ್ನು ಅಂತ. ಸೊ ಹಾಗಾಗಿ ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ. ಸೊ ಮಿಡ್ಲಲ್ಲಿ ಎಲ್ಲ ತುಳು ಬರ್ಬೋದು ತಪ್ಪಿ. ಅಂದರೆ ನಾವು ಕನ್ನಡ ಮಾತಾಡೋದು ಭಾಳ ಕಮ್ಮಿ. ಕಾಲೇಜಲ್ಲಿ ಹೋದರೂ ಸಹ ಲೆಕ್ಚರ್ಸ್ನೊಟ್ಟಿಗೆ ಮಾತ್ರ ಕನ್ನಡ ಮಾತಾಡೋದು, ಇಲ್ಲಾಂದರೆ ಎಲ್ಲ ತುಳುವೇ ಮಾತಾಡೋದು. ಸೊ ಹಾಗೆ ಇನ್ನು ಯೂಟ್ಯೂಬಲ್ಲಿ ಇನ್ನು ಕನ್ನಡದ ಲಾಗ್ ಎಲ್ಲ ಬರ್ತದೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಒಂದು ಲೈಕ್ ಕೊಡಿ ಆಯಿತಾ? ಲೈಕು. ಸೊ ಹೋಗುವ ಮುಂದಕ್ಕೆ. ನಾವು ಮಂಗಳೂರಿನವರು. ಹಾಗೆ ನಮ್ಮ ಕನ್ನಡ ಸ್ವಲ್ಪ ಮಾತಾಡುವ ಶೈಲಿ ಸ್ವಲ್ಪ ಚೇಂಜ್ ಇರ್ಬೋದು. ಯಾಕಂತ ಹೇಳಿದರೆ ನಮ್ಮ ಬೇರೆ ಕಡೆಯಲ್ಲಿ ಕನ್ನಡ ಮಾತಾಡೋದು ಬೇರೆ ರೀತಿ. ಅಂದರೆ ಇಲ್ಲಿ ಹೌದು ಮರೆಯ ಹಾಗೆ ಹೀಗೆ, ಅಂದರೆ ಸ್ವಲ್ಪ ಮಾತಾಡುವಂಥ ಶೈಲಿ ನಮ್ಮಲ್ಲಿ ಬೇರೆ ಮಂಗಳೂರಿನವರು. ಇಲ್ಲಿ ಇವತ್ತು ಇದು ಓಂತಡಕ ಶಾಲೆ ಅಂತ ನಿಮಗೆ ನೋಡ್ಬೋದು. ಅಲ್ಲಿ ಇವತ್ತು ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ ಅಲ್ಲಿ ಎಲ್ಲ. ಸೊ ಹಾಗಾಗಿ ಜನ ಎಲ್ಲ ಅಲ್ಲಿ ನಿಂತಿದ್ದಾರೆ. ಕೋಡಿಂಬಳ ಪೇಟೆ ಅಂತ ಇಲ್ಲಿಗೆ ಬಂದಿದ್ದೇನೆ. ಇನ್ನು ಮುಂದೆ ಹೋಗಬೇಕು. ಇಲ್ಲಿ ಒಂದು ಸ್ವಲ್ಪ ಮುಂದೆ ಒಂದು ರೈಲಿದು ಬ್ರಿಡ್ಜ್ ಸಿಗ್ತದೆ. ಅದು ಇದು ಕೆಳಗಡೆ ರೈಲ್ವೆದು ಹೋಗ್ತದೆ, ಮೇಲೆ ಇದು ಬ್ರಿಡ್ಜ್. ಇಲ್ಲಿಂದ ಸಹ ಆಗಿ ನಾವೀಗ ಹೋಗುವಂಥ ಪ್ಲೇಸ್ ನಾಕುರುಕಾಯ, ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತದೆ. ಇಲ್ಲಿ ಒಂದು ರೈಟಿಗೆ ತಗೊಂಡ್ರೆ ಆಯಿತು. ನೋಡಿ ಇಲ್ಲಿ ಈಗ ಇದು ರೈಲ್ವೆ ಬ್ರಿಡ್ಜ್ ಅಲ್ಲ, ಕೆಳಗೆ ರೈಲ್ವೆ ನೋಡ್ಬೋದು, ರೈಲ್ವೆದು ನೋಡ್ಬೋದು ನೋಡಿ. ಸೊ ಇಲ್ಲಿಂದ ಸಹ ನಮಗೆ ಕೆಳಗೆ ಇಲ್ಲಿಂದ ನಾಕುರುಕಾಯಿಗೆ ಹೋಗ್ಲಿಕ್ಕೆ ಆಗ್ತದೆ. ಅದರಲ್ಲಿ ಸ್ವಲ್ಪ ಮುಂದೆ ಹೋದ ಕೂಡಲೇ ಫುಲ್ ಆಫ್ ರೋಡು. ಸೊ ಸುಮ್ಮನೆ ಯಾಕೆ ಅಷ್ಟು ಆಫ್ ರೋಡಲ್ಲೆಲ್ಲ ಯಾರು ಹೋಗೋದು ಬೇಡ. ಅಂದರೆ ಆಫ್ ರೋಡ್ ಸ್ವಲ್ಪ ಮುಂದೆ ಹೋದ ಕೂಡಲೇ ಆಫ್ ರೋಡ್ ಸಿಗ್ತದೆ. ಸೊ ಹಾಗೆ ಬೇಡ, ನಾವಿಲ್ಲಿ ಸ್ಟ್ರೈಟ್ ಇದೇ ರೋಡಲ್ಲಿ ಹೋಗುವ. ಇದು ರೋಡ್ ಸಹ ಒಳ್ಳೇದುಂಟು ಈ ಕಡೆ ಇಲ್ಲಿಂದ ಹೋದರೆ. ಸೊ ಅದೇ ರೀತಿಯಾಗಿ ಫ್ರೆಂಡ್ಸ್, ನಾವೀಗ ಮುಂದೆ ಹೋಗುವಾಗ ಪುಳಿಯುಪ್ಪು ಬ್ರಿಡ್ಜ್ ಸಿಗ್ತದೆ. ಸೊ ಅಲ್ಲಿ ನಮಗೆ ರೈಲ್ವೆದು ನಾನು ಹೇಳಿದೆ ಅಲ್ಲ, ನಾಕುರುಕಾಯದ ಹತ್ತಿರ ಒಂದು ರೈಲ್ವೆ ಬ್ರಿಡ್ಜ್ ಸಹ ಇದೆ ಅಂತ. ಅದು ನಮಗೆ ಇಲ್ಲಿಗೆ ಇಲ್ಲಿ ಪುಳಿಯುಪ್ಪು ಬ್ರಿಡ್ಜ್ ಹತ್ತಿರ ನಮಗೆ ಕಾಣ್ತದೆ. ಅದು ತುಂಬ ದೂರ ಉಂಟು, ಅದರದ ಹೈಟಲ್ಲಿ ಇರುವುದರಿಂದ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಸೊ ನೋಡ್ಬೋದು. ಸ್ವಲ್ಪ ಮುಂದೆ ಬಂದರೆ ಈಗ ಇದು ಪುಳಿಯುಪ್ಪು ಬ್ರಿಡ್ಜ್. ನಮ್ಮ ತುಳುವಲ್ಲಿ ಪುಳಿಯುಪ್ಪು ಸಂಕ ಅಂತ ಹೇಳ್ತಾರೆ. ಇಲ್ಲಿಗೆ ತುಳುವಲ್ಲಿ ಬ್ರಿಡ್ಜಿಗೆ ಸಂಕ ಅಂತ ಹೇಳ್ತಾರೆ ಅಷ್ಟೇ. ಸೊ ನೋಡ್ಬೋದು, ಇದೇ ಪುಳಿಯುಪ್ಪು ಬ್ರಿಡ್ಜ್. ಸೊ ಇಲ್ಲಿಂದ ನಮಗೆ ನಾಕುರುಕಾಯದಲ್ಲಿ ಹತ್ತಿರದಲ್ಲಿರುವಂತಹ ರೈಲ್ವೆ ಬ್ರಿಡ್ಜ್ ಕಾಣ್ತದೆ. ಸೊ ನೋಡ್ಬೋದು ನೀವಲ್ಲಿ. ನಾನೊಮ್ಮೆ ನಿಲ್ಲಿಸಿ ನಿಮಗೆ ಇಲ್ಲಿ ಝೂಮ್ ಮಾಡಿ ತೋರಿಸ್ತೇನೆ. ಇದಕ್ಕೆ ಪುಳಿಯುಪ್ಪು ಸಂಕ ಅಂತ ಹೇಳ್ತಾರೆ. ಸೊ ನಿಮಗೆ ಅಲ್ಲಿ ಈಗ ನೋಡ್ಬೋದು, ನೋಡಿ ಕಾಣ್ತದಲ್ಲ ನೋಡಿ, ಇದೇ ರೈಲ್ವೆ ಬ್ರಿಡ್ಜ್. ನಾವೀಗ ಅಲ್ಲಿಗೆ ಹೋಗ್ತಿದ್ದೇವೆ. ಅದರ ಪಕ್ಕದಲ್ಲಿರುವಂಥದ್ದು ನಾಕುರುಕಾಯ. ಸೊ ಅದರ ಇನ್ಫಾರ್ಮೇಷನ್ ನಾನು ಮೊದಲು ಹೇಳಿದಾಗೆ ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಅಲ್ಲಿ ಹೋದ ಕೂಡಲೇ ಅಲ್ಲಿಯೇ ತಿಳಿಸ್ತೇನೆ. ಸೊ ನಿಮಗೆ ನೋಡ್ಬೋದು, ಅದು ರೈಲ್ವೆ ಬ್ರಿಡ್ಜ್. ಇದು ಫುಲ್ಲು ಪುಳಿಯುಪ್ಪು ಸಂಕ, ಪುಳಿಯುಪ್ಪು ಬ್ರಿಡ್ಜ್ ಅಂತ ಇದು. ಓಕೆನಾ? ಸೊ ನಾವೀಗ ಅಲ್ಲಿಗೆ ಹೋಗುವ.
ಅಲ್ಲಿಗೆ ಹೋಗುವ. ಬೈಕ್ ಸ್ಟಾರ್ಟ್ ಮಾಡುವ. ನಾನು ನಿಮಗೆ ತೋರಿಸಲಿಕ್ಕೆ ಈಗ ನಿಲ್ಲಿಸಿದ್ದು. ಈಗ ನೀವು ನೋಡಿದ್ದೀರಲ್ಲ, ಅದೇ ರೈಲ್ವೆ ಬ್ರಿಡ್ಜ್. ಅದರ ಹತ್ತಿರ ನಾವು ಅಲ್ಲಿಗೆ ನಾವು ಹೋಗುದು. ಅದರ ಹತ್ತಿರ ನಾಕುರುಕಾಯ ಅಂತ ಇದೆ. ಅದೊಂದು ಭಾಳ ಪವರ್ಫುಲ್ ಪ್ಲೇಸ್ ಅದು. ಇಲ್ಲಿ ಒಂದು ನಾವೀಗ ರೈಟಿಗೆ ತಗೊಳ್ಳಬೇಕಾಗ್ತದೆ. ಇಲ್ಲಿಂದ ಸೀದಾ ಹೋದರೆ ಎಡಮಂಗ್ಲಗೆ ಹೋಗ್ತದೆ. ನಾವು ಎಡಮಂಗ್ಲ ಪೇಟೆಗೆ ಹಳ್ಳಿ ಪ್ರದೇಶ ಆದ್ದರಿಂದ ಇಲ್ಲೆಲ್ಲ ಕೃಷಿ ಎಲ್ಲ ಜಾಸ್ತಿ. ನೀವು ನೋಡ್ಬೋದು, ಅಡಿಕೆ ಮರ ಎಲ್ಲ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿ ಹೋದ ಕೂಡಲೇ ಮುಂದೆ ಹೋದ ಕೂಡಲೇ ಫುಲ್ಲು ಅಡಿಕೆ ಮರ, ಅದು ತೆಂಗಿನ ಮರ, ಅದೆಲ್ಲ ತುಂಬ ಜಾಸ್ತಿ ಕಾಣಲಿಕ್ಕೆ ಸಿಗ್ತದೆ. ನೀವು ಮೇಲೆಲ್ಲ ನೋಡ್ಬೋದು, ಅದೆಲ್ಲ ಫುಲ್ಲು ಫಾರೆಸ್ಟ್ ಇದು ನೋಡ್ಬೋದು. ಕೆಲವು ಮರ ಎಲ್ಲ ಬಿದ್ದಿದೆ ಮಳೆಗೆಲ್ಲ, ಮಳೆ ಎಲ್ಲ ಬಂದು ಮರ ಎಲ್ಲ ಬಿದ್ದೋಗಿದೆ. ನಾವು ಇಲ್ಲಿ ಒಂದು ಈಗ ರೈಟಿಗೆ ತಗೊಳ್ಬೇಕು. ಇದೀಗ ಸ್ಟ್ರೈಟ್ ಹೋದರೆ ಎಡಮಂಗ್ಲ ಆ ಕಡೆ ಎಲ್ಲ ಹೋಗ್ತದೆ. ಅಲ್ಲಿ ನೋಡ್ಬೋದು ನಾಕುರುಕಾಯ ಅಂತ ಒಂದು ಬೋರ್ಡ್ ಹಾಕಿ ಉಂಟು. ಮಡ್ ರೋಡಲ್ಲಿ ಅಂದರೆ ವಿಡಿಯೋ ಮಾಡಿಕೊಂಡು ಹೋಗುವಾಗ ತುಂಬ ಕಷ್ಟ ಆಗ್ತದೆ, ಮತ್ತೆ ಬೇರೆ ಎಂತೆಲ್ಲ. ಇಲ್ಲಿ ನೋಡ್ಬೋದು ನಿಮಗೆ ಒಂದು ಬೋರ್ಡು, ಶ್ರೀ ಕ್ಷೇತ್ರ ನಾಕುರುಕಾಯ ಮುಂದೆ ಹೋಗುವಂಥ ಬೋರ್ಡ್ ಹಾಕಿದ್ದಾರೆ. ಮುಂದೆ ಹೋದರೆ ನಾಕುರುಕಾಯ ಸಿಗ್ತದೆ ಅಂತ ಹೇಳಿ. ನಾವು ಬೈಕ್ ಈಗ ಇಲ್ಲಿ ನಿಲ್ಲಿಸುವ. ಫ್ರೆಂಡ್ಸ್, ನಾವು ಫೈನಲ್ ಈಗ ನಾಕುರುಕಾಯಿಗೆ ಬಂದಿದ್ದೇವೆ. ನಮ್ಮ ಬೈಕ್ ನೋಡ್ಬೋದು ಇಲ್ಲಿ ಉಂಟು. ಸೊ ಅಲ್ಲಿ ಕಾಣುವಂಥದ್ದು ರೈಲ್ವೆ ಬ್ರಿಡ್ಜ್. ಅದೇ ರೀತಿಯಾಗಿ ಅಲ್ಲಿ ಕೆಳಗೆ ನಾಕುರುಕಾಯಿ ಇದೆ. ಸೊ ಅಲ್ಲಿಗೆ ನಾವು ಹೋಗುವ ಬನ್ನಿ. ಸೊ ನನ್ನೊಟ್ಟಿಗೆ ನಾನು ಹೇಳಿದೆಲ್ಲ, ದೀಕ್ಷಿತ್ ಅಂತ ಇವನೇ ನನ್ನ ಫ್ರೆಂಡ್. ಸೊ ನಾವಿಬ್ಬರು ಪ್ರೈಮರಿಯಿಂದ ಸಹ ಫ್ರೆಂಡೇ. ಹಾಗಾಗಿ ಇವತ್ತು ಅವನಿಗೆ ಸಹ ರಜೆ ಇತ್ತು. ಹಾಗೆ ನಾನು ಹೇಳಿದೆ, ಹೋಗುವ ನಾಕುರುಕಾಯಿಗೆ ಹೋಗಿ ಒಂದು ವೀಡಿಯೋ ಮಾಡುವಂತ. ಸೊ ಅವನು ಆಯ್ತು ಅಂತ ಹೇಳಿದ. ಸೊ ನಿಮಗೆ ಅಲ್ಲಿ ನೋಡ್ಬೋದು ತುಂಬ ಹೆವಿ ನೀರು. ಸೊ ನೋಡ್ಬೋದು ಅಲ್ಲಿ ಇಲ್ಲಿಗೆ ನೀರು ತುಂಬ ಕಾಣ್ತದೆ ಇಲ್ಲಿ ನೋಡುವಾಗಲೇ. ಅಂದರೆ ಮಳೆ ಎಲ್ಲ ಬರ್ತಾ ಉಂಟು. ಈಗೆಲ್ಲ ಮಳೆ ಸ್ವಲ್ಪ ಜಾಸ್ತಿ ಅಲ್ಲ. ಇವತ್ತೇನೋ ಒಂದು 2-3 ದಿವಸದಿಂದ ಮಳೆ ಇಲ್ಲ. ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಉಂಟು. ನೋಡ್ಬೋದು ರೈಲ್ವೆ ಬ್ರಿಡ್ಜ್ ಹೇಗೆ ಕಾಣ್ತಾ ಉಂಟು ಅಂತ. ಸೊ ಫಸ್ಟ್ ಈ ನಾಕುರುಕಾಯಿ ಅದನ್ನು ನೋಡಿ, ಅಂದರೆ ಅದರ ಸ್ವಲ್ಪ ಮಾಹಿತಿಯನ್ನು ನಮಗೆ ಹೇಳ್ತೇನೆ ಏನು ಹೇಗೆ ಅಂತ. ಮತ್ತೆ ನಾವು ಆ ರೈಲ್ವೆ ಬ್ರಿಡ್ಜಿಗೆ ಹೋಗುವ. ನೋಡ್ಬೋದು ಅಲ್ಲಿ ಒಂದು ದನ ಸಹ ಉಂಟು. ನೀರು ಮಾತ್ರ ಹೆವಿ ಉಂಟು ಈ ಸಲ, ಅಂದರೆ ಮಳೆ ಉಂಟಲ್ಲ ಹಾಗಾಗಿ. ಸೊ ನಿಮಗೆ ನೋಡ್ಬೋದು ಈಗ ನಾವು ಇಲ್ಲಿಗೆ ನಾಕುರುಕಾಯಿಗೆ ಬಂದಿದ್ದೇವೆ. ಅದೇ ರೈಲ್ವೆ ಬ್ರಿಡ್ಜ್. ಸೊ ಇಲ್ಲಿ ಸ್ವಲ್ಪ ನಾನು ಡೀಟೇಲ್ಸ್ ಎಲ್ಲ ನಿಮಗೆ ಹೇಳ್ತೇನೆ. ನೋಡ್ಬೋದು ನೀರು ಮಾತ್ರ ತುಂಬ ಜಾಸ್ತಿ ಉಂಟು. ಇದೇ ರೈಲ್ವೆ ಬ್ರಿಡ್ಜ್. ಇದು ನೋಡ್ಬೋದು ನಮಗೆ ಇಲ್ಲಿ ಮೀನು ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ಈಗ ಸ್ವಲ್ಪ ನಾವೀಗ ತಂದಿದ್ದೇವೆ. ಇದು ಪೊರಿ ಅಂತ, ತುಳುವಲ್ಲಿ ಪೊರಿ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಹೇಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಸೊ ಇದನ್ನು ಹಾಕಿದ ಕೂಡಲೇ ಮೀನೆಲ್ಲ ಬರ್ತದೆ. ಸೊ ದೀಕ್ಷಿತ್ ಈಗ ಹಾಕ್ತಾನೆ. ಸೊ ನಮ್ಮ ಫ್ರೆಂಡ್ ದೀಕ್ಷಿತ್ ಈಗ ಪೊರಿ, ಅದು ತುಳುವಲ್ಲಿ ಪೊರಿ ಅಂತ ಹೇಳ್ತಾರೆ, ಅದನ್ನೀಗ ಹಾಕ್ತಾನೆ. ಆಗ ಮೀನೆಲ್ಲ ಬರ್ತದೆ. ಹಾಕು ದೀಕ್ಷಿತ್. ನೋಡಿ ಮೀನೆಲ್ಲ ಬಂತು ತಿನ್ನಲಿಕ್ಕೆ. ಹಾಕಿದ ಕೂಡಲೇ ಬರ್ತದೆ ಮೀನು. ನೋಡಿದಿರಿ, ನೋಡ್ತಾ ಇದ್ದೀರಿ ಮೀನೆಲ್ಲ ಬಂದು ತಿಂತಾ ಉಂಟು. ಈ ನಾಕುರುಕಾಯದೊಂದು ವಿಶೇಷ ಅಂತ ಏನಂತ ಹೇಳಿದರೆ, ಈ ನಾಕುರುಕಾಯಲ್ಲಿ ನಮ್ಮ ಹಿರಿಯರು ಹೇಳ್ತಾರೆ, ಇಲ್ಲಿ ಒಂದು ನೀರಿನ, ಅಂದರೆ ಇದು ನಾಕುರುಕಾಯ ಅಂತ ಹೇಳಿದರೆ ನಮ್ಮ ತುಳುವಲ್ಲಿ ಕಾಯ ಅಂತ ಹೇಳಿದರೆ ಅದರ ಅರ್ಥ ಏನಂತ ಹೇಳಿದರೆ ತುಂಬ ಆಳವಾಗಿದೆ ಅಂತೇಳಿ ಹೇಳ್ತಾರೆ. ಆಳವಾಗಿದೆ, ತುಂಬ ಆಳವಾದ ಪ್ರದೇಶಕ್ಕೆ ಕಾಯ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ಈ ನೀರಿನ ಒಳಗೆ ಇಲ್ಲಿ ನದಿಯ ನೋಡ್ಬೋದು. ಇದರ ಒಳಗೆ ಒಂದು ತುಂಬ ಒಳಗೆ ಒಂದು ದೇವಸ್ಥಾನ ಇದೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಇದು ನಿಜವಾದ ಸಂಗತಿ ಹೌದು. ಅಂದರೆ ಇದು ನಮಗೆ ಗೊತ್ತಿಲ್ಲ, ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ಇಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿ. ಸೊ ಹಾಗಾಗಿ ಇಲ್ಲಿ ಒಂದು ಜನವರಿ ತಿಂಗಳಲ್ಲಿ ಇಲ್ಲಿ ಒಂದು ಜಾತ್ರೆ
ಎಲ್ಲ ಊರಿನವರು ಅಂದರೆ ಈ ನಾಲ್ಕು ಅದೇ ಇಲ್ಲಿ ಸಂಬಂಧಪಟ್ಟ ಎಲ್ಲ ಊರಿನವರು ಬಂದು ಬಹಳ ಅದ್ಧೂರಿಯಾಗಿ ಇಲ್ಲೊಂದು ಜಾತ್ರೆಯನ್ನು ಮಾಡ್ತಾರೆ. ಸೊ ಅದೇ ರೀತಿಯಾಗಿ ನಾನು ಹೇಳಿದಾಗೆ ಇಲ್ಲೊಂದು ದೇವಸ್ಥಾನ ಇದೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ಏನಂತ ಹೇಳಿದರೆ, ಈ ಕರು ಎಲ್ಲ ದನ ಎಲ್ಲ ಕರು ಹಾಕಿದಾಗ ಅದರ ಮೊದಲ ಹಾಲನ್ನು ಬಂದು ಇಲ್ಲಿ ಬಿಡ್ತಾರೆ. ಅದೇ ರೀತಿಯಾಗಿ ತೆಂಗಿನಕಾಯಿಯನ್ನು ಕಟ್ಟು ಮಾಡುವಾಗ ಅದರಲ್ಲಿ 2 ಗಂಡು ಭಾಗ ಅದು ಹೆಣ್ಣು ಭಾಗ ಅಂತ 2 ಕಟ್ಟು ಇರ್ತದೆ ತೆಂಗಿನಕಾಯಲ್ಲಿ. ಸೊ ಆ ತೆಂಗಿನಕಾಯಲ್ಲಿ ಗಂಡು ಭಾಗವನ್ನು ಇಲ್ಲಿ ಬಿಟ್ಟು ಹೆಣ್ಣು ಭಾಗವನ್ನು ಮನೆಯಲ್ಲಿ ಹೋಗಿ ಯೂಸ್ ಮಾಡ್ತಾರೆ. ಅದೊಂದು ಇಲ್ಲಿಯ ಪದ್ಧತಿಯಾಗಿದೆ. ಸೊ ಅದೇ ರೀತಿಯಾಗಿ ಇಲ್ಲಿ ಅದೇ ನಾನು ಹೇಳಿದ ಹಾಗೆ ಮೈನಾಗಿ ಹೇಳೋದು ಅಂತ ಹೇಳಿದರೆ, ಅದೇ ನಮ್ಮ ಹಿರಿಯರು ಹೇಳುವಂಥದ್ದು ಒಂದೇ, ಇಲ್ಲಿ ಇದರ ಒಳಗೆ ಒಂದು ದೇವಸ್ಥಾನ ಇದೆ ಅಂತೇಳಿ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಈ ನಾಕುರುಕಾಯ ಇದರ ಒಂದು ಮಾಹಿತಿ. ಅದೇ ರೀತಿಯಾಗಿ ನಿಮ್ಗೆ ಬರ್ಬೋದು ಅಂದರೆ ಈ ಜನವರಿ ತಿಂಗಳಲ್ಲೆಲ್ಲ ಬಂದರೆ ಇಲ್ಲಿ ಒಂದು ಊರಿನವರು ಸೇರಿ ಬಹಳ ಅದ್ಧೂರಿಯಾಗಿ ಒಂದು ಜಾತ್ರೆಯನ್ನೆಲ್ಲ ಮಾಡ್ತಾರೆ. ಸೊ ನೀವು ಎಲ್ಲರೂ ಬನ್ನಿ. ಅದೇ ರೀತಿಯಾಗಿ ಬಂದರೆ ಸಹ ಭಾಳ ಶುಚಿತ್ವವನ್ನು ಕಾಪಾಡಬೇಕು. ಯಾಕಂತ ಹೇಳಿದರೆ ಇಲ್ಲಿ ಊರಿನವರೆಲ್ಲ ಜಾತ್ರೆ ಟೈಮಲ್ಲೆಲ್ಲ ಪ್ರತಿಯೊಂದು ಸಮಯದಲ್ಲೆಲ್ಲ ಬಂದು ಕ್ಲೀನ್ ಎಲ್ಲ ಮಾಡ್ತಾರೆ. ಆದರೆ ಇಲ್ಲಿ ಬಂದವರೆಲ್ಲ ಏನು ಮಾಡ್ತಾರೆ ಅಂತ ನೋಡ್ಬೋದು. ಈಗೆಲ್ಲ ಕಸ ಎಲ್ಲ ಹಾಕಿದ್ದಾರೆ, ಇದನ್ನು ಈಗೆಲ್ಲ ಬಿಸಾಡಬಾರ್ದು. ಈಗ ಫಾರ್ ಎಕ್ಸಾಂಪಲ್ ನಾವೇ ಅದನ್ನು ತಂದರೆ ಆ ಪ್ಲಾಸ್ಟಿಕನ್ನು ಇಲ್ಲಿ ಬಿಸಾಡೋದಿಲ್ಲ, ತಗೊಂಡು ಹೋಗ್ತೇವೆ. ಯಾಕಂತ ಹೇಳಿದರೆ ಇಲ್ಲೊಂದು ಪವಿತ್ರವಾದ ಸ್ಥಳವಾಗಿದೆ. ಆದ್ದರಿಂದ ಈಗೆಲ್ಲ ಬಿಸಾಡಬಾರ್ದು, ಕಸವನ್ನೆಲ್ಲ ಬಿಸಾಡಬಾರ್ದು. ಅದು ತುಂಬ ತಪ್ಪಾಗಿದೆ, ಅದು ಮಾಡೋದು ಒಳ್ಳೆಯದಲ್ಲ. ಅದೇ ರೀತಿಯಾಗಿ ನೋಡ್ಬೋದು ನಮ್ಮ ದೀಕ್ಷಿತ್ ಈಗ ಹಾಕ್ತಾ ಇದ್ದಾನೆ ಕುರಿಯನ್ನು. ಮೀನು ಎಲ್ಲ ಬಂದು ತಿಂತಾನೆ ಉಂಟು. ನಾವೀಗ ಅಲ್ಲಿ ರೈಲ್ವೆ ಬ್ರಿಡ್ಜಿಗೆ ಹೋಗುವ. ಅದಕ್ಕಿಂತ ಮುಂಚೆ ಸ್ವಲ್ಪ ಇಲ್ಲಿ ನಾವು ನೋಡಿ, ಇಲ್ಲಿ ಮೀನು ಇನ್ನೂ ಬರ್ತದೆ. ಅಲ್ಲಿ ಪುರಿ ಖಾಲಿ ಆಗಲಿಲ್ಲ, ಇನ್ನೂ ಉಂಟು. ಸೊ ನಮ್ಮ ಪುರಿಯಲ್ಲಿ ಪುರಿ ಅಂದರೆ ಅದೇ, ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಗೊತ್ತಾದರೆ ನಿಮಗೆ ಡಿಸ್ಪ್ಲೇಯಲ್ಲಿ ಹಾಕ್ತೇನೆ ಪುರಿಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತೇಳಿ. ಸೊ ಬನ್ನಿ ನೋಡುವ. ಅಲ್ಲಿ ಪುರಿ ಆಗ್ತಾ ಇದ್ದಾನೆ ದೀಕ್ಷಿತ್, ಮೀನೆಲ್ಲ ಬರ್ತಾ ಉಂಟು. ಬನ್ನಿ ಹೋಗಿ ನೋಡುವ. ನೋಡ್ಬೋದು ನೋಡಿ, ಇದೆ ಪುರಿ ಅಂದರೆ ಇದೆ. ಈಗ ಹಾಕ್ತೇನೆ ನಾನು, ಮೀನೆಲ್ಲ ಬರ್ತದೆ. ನೋಡ್ಬೋದು ನೋಡಿ, ಇಲ್ಲಿ ಮೀನೆಲ್ಲ ಬರ್ತಾ ಉಂಟು. ಎಲ್ಲ ಬಂದು ತಿಂತಾ ಉಂಟು. ನಿಮಗೆ ಕ್ಯಾಮರಾದಲ್ಲಿ ಯಾವ ರೀತಿ ಕಾಣ್ತಾ ಉಂಟು ಅಂತ ಗೊತ್ತಿಲ್ಲ, ನಂಗಂತೂ ಇಲ್ಲಿ ನೋಡಲಿಕ್ಕೆ ತುಂಬ ಸೂಪರಾಗಿ ಕಾಣ್ತಾ ಉಂಟು. ನೋಡ್ಬೋದು ಇಲ್ಲಿ ಮೀನೆಲ್ಲ ಹೋಗ್ತಾ ಉಂಟು. ನೋಡಿ, ನಿಮಗೆ ಕ್ಯಾಮರಾದಲ್ಲಿ ಯಾವ ರೀತಿ ಕಾಣ್ತಾ ಉಂಟು ನಂಗೆ ಗೊತ್ತಿಲ್ಲ, ಮೊಬೈಲಲ್ಲಿ ಯಾವ ರೀತಿ ಕಾಣ್ತಾ ಉಂಟು ಗೊತ್ತಿಲ್ಲ ಉಂಟು. ಅಲ್ಲೆಲ್ಲ ನೀರಿನ ಸೌಂಡ್ ಕೇಳ್ತಾ ಉಂಟು, ಅಂದರೆ ಸ್ವಲ್ಪ ನೀರು ಜಾಸ್ತಿ ಉಂಟಲ್ಲ ಹಾಗೆ. ಸೊ ನಾವೀಗ ಅಲ್ಲಿ ರೈಲ್ವೆ ಬ್ರಿಡ್ಜ್ ಉಂಟಲ್ಲ ಅಲ್ಲಿಗೆ ಹೋಗುವ. ನೋಡ್ಬೋದು ಈ ಮೆಟ್ಲನ್ನು ಹತ್ತಿಕೊಂಡು ನಾವು ಮೇಲೆ ಈಗ ರೈಲ್ವೆ ಬ್ರಿಡ್ಜಿನ ಮೇಲೆ ಹತ್ತಬೇಕು. ಫುಲ್ಲು ಆ ಕಡೆ ಈ ಕಡೆ ಎಲ್ಲ ಕಾಡು ಬಲ್ಲೆ ಅದೆಲ್ಲ ಬಂದಿದೆ. ಇದೇ ರೈಲ್ವೆ ಬ್ರಿಡ್ಜ್ ನೋಡಿ. ಒಂದು ಬೋರ್ಡ್ ಸಹ ಉಂಟು, ಬೋರ್ಡ್ ನೋಡುವ. ಕುಮಾರಧಾರಾನಹಟ್ಟಿ ನೈಋತ್ಯ ರೈಲ್ವೆ ಅಂತ ಉಂಟು. ಸೊ ಹೋಗುವ ನಾವು ಆ ಕಡೆ ರೈಲ್ವೆ ಬ್ರಿಡ್ಜಿನ ಹತ್ತಿರ. ನೋಡಲಿಕ್ಕೆ ಮಾತ್ರ ಭಾರಿ ಸೂಪರ್ ಉಂಟು ನೋಡಲಿಕ್ಕೆ, ರೀತಿಯಾಗಿ ಉಂಟು. ತುಂಬ ಹೈಟಲ್ಲಿ ಉಂಟು ನೋಡಲಿಕ್ಕೆ. ಕೆಳಗೆ ನೋಡಿದರೆ ತಲೆ ಸುತ್ತಿದಾಗೆ ಆಗ್ತದೆ. ನೀರು ಹೋಗುವಂಥದ್ದು ಇಲ್ಲಿ ನೋಡ್ಬೋದು, ನಮಗೆ ಅಷ್ಟು ಚೆಂದಾಗಿ ಕಾಣ್ತಾ ಉಂಟು. ಸೊ ನಿಮಗೆ ಅಲ್ಲಿ ಕಾಣ್ತಾ ಉಂಟು ಅಂತ ಗೊತ್ತಿಲ್ಲ, ತೋರಿಸ್ತೇನೆ. ಆಗ ನಾನೊಂದು ಪುಲಿಕು ಬ್ರಿಡ್ಜ್ ಅಂತ ಹೇಳಿದೆ ಅಲ್ಲ, ಅದು ಅಲ್ಲಿಂದ ನಮಗೆ ಇದು ಕಾಣ್ತಾ ಇತ್ತು, ಈ ಬ್ರಿಡ್ಜ್. ಅದೇ ರೀತಿಯಾಗಿ ಇಲ್ಲಿಗೆ ಆ ಪುಲಿಕು ಬ್ರಿಡ್ಜ್ ಸಹ ಕಾಣ್ತಾ ಉಂಟು, ನೋಡ್ಬೋದು ನೋಡಿ. ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೇನೆ. ನಾವಾಗ ಇದೇ ಬ್ರಿಡ್ಜಿಂದ ಬಂದದ್ದು, ಪುಲಿಕು ಬ್ರಿಡ್ಜಿಂದ. ಈಗ ಇಲ್ಲಿಗೆ ತುಂಬ ಜನ ಸಹ ಬರ್ತಾರೆ, ಫೋಟೋ ಎಲ್ಲ ತೆಗಲಿಕ್ಕೆ ಬರ್ತಾರೆ. ಭಾಳ ಒಳ್ಳೆಯದುಂಟು ಪ್ಲೇಸ್ ಇದು. ಸೊ ನಾವಾಗ ನಿಂತ್ಕೊಂಡು ವೀಡಿಯೋ ಮಾಡಿಕೊಂಡೆ. ನಾಕುರುಕಾಯ ಅಂತ ಹೇಳಿದೆಲ್ಲ, ಅದು ವೀಡಿಯೋ ಮಾಡಿದ್ದು ಅಲ್ಲಿ ಮಾಡಿದ್ದು. ಸೊ ನೀರೆಲ್ಲ ತುಂಬ ಹೆವಿ ಉಂಟು. ಇದರ ಕೆಳಗೆ ಹೋಗ್ಲಿಕ್ಕೆ ಆಗ್ತದೆ, ಅಂದರೆ ಇದು ರೈಲ್ವೆ ಬ್ರಿಡ್ಜ್ ಉಂಟಲ್ಲ, ಇದರ ಕೆಳಗೆ ಹೋಗ್ಲಿಕ್ಕೆ ಆಗ್ತದೆ. ಅದು ವರ್ಕರ್ಸಿಗೆಲ್ಲ ಮಾತ್ರ ಹೋಗ್ಲಿಕ್ಕೆ ಇರುವಂಥದ್ದು. ಆದರೂ ನಾನು ನಿಮಗೆ ಹೋಗಿ ಒಮ್ಮೆ ತೋರಿಸ್ತೇನೆ ಯಾವ ರೀತಿ ಉಂಟು ಅಂತೇಳಿ. ಸೊ ನೋಡ್ಬೋದು, ನಿಮಗೆ ಇಷ್ಟು ಹೈಟಲ್ಲಿ ಉಂಟು ಬ್ರಿಡ್ಜ್ ನೋಡಿ. ಇಲ್ಲಿಂದ ಕೆಳಗೆ ನೋಡುವಾಗ ಭಯ ಆಗ್ತದೆ, ತಲೆ ತಿರುಗಿದ ಹಾಗೆ ಆಗ್ತದೆ, ತಲೆ ಸುತ್ತಿದ ಹಾಗೆ.
ಸೊ ಈ ಕಡೆ ಸೀದಾ ಹೋದರೆ ನಮ್ಮದು ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದರೆ ಕೋಡಿಂಬಾಲ ಹೋಗ್ತದಲ್ಲ ದೀಕ್ಷಿತ್, ಕೋಡಿಮಲ ಮತ್ತು ಸೀದಾ ಆ ಕಡೆ ಹೋಗಿ ನೆಟ್ಟಣ ಮತ್ತು ಹಾಸನ ಬ್ಯಾಂಗ್ಳೂರು ಆ ಕಡೆ ಹೋಗ್ತದೆ. ಈ ಕಡೆ ಸೀದಾ ಹೋದರೆ ಎಡಮಂಗ್ಲ, ಅದೇ ರೀತಿಯಾಗಿ ಕಾನೂರು, ಪುತ್ತೂರು, ಮಂಗಳೂರು ಆ ಕಡೆ ಹೋಗ್ತದೆ. ಸೊ ಈ ಕಡೆ ವೀಡಿಯೋ ಮಾಡಿಕೊಂಡು ಹೋಗಿ ಸೀದಾ ನಾನು ಮಂಗಳೂರಿಗೆ ಹೋಗಬೇಕಾಗ್ಬೋದು. ಅದೇ ರೀತಿ ಈ ಕಡೆ ಸೀದಾ ಹೋದರೆ ಬ್ಯಾಂಗ್ಳೂರಿಗೆ ಹೋಗಬೇಕಾಗ್ಬೋದು. ಹೋಗಿ ಆಗ್ಬೋದಾ ವೀಡಿಯೋ ಅಷ್ಟು ದೂರ ಉಂಟದು. ಫ್ರೆಂಡ್ಸ್ ನೀವು ನೋಡ್ಬೋದು, ನಾವು ಅಲ್ಲಿಂದ ಬಂದದ್ದು. ಸೊ ನಾನು ಆಗೊಂದು ಹೇಳಿದೆ ಅಲ್ಲ, ಆಫ್ ರೋಡು ಅಂದರೆ ಅಲ್ಲಿ ಕೋಡಿಂಬಾಲ ರೈಲ್ವೆ ಬ್ರಿಡ್ಜಿಂದ ಸಹ ಬರಲಿಕ್ಕೆ ಆಗ್ತದೆ. ರೈಲ್ವೆ ಬ್ರಿಡ್ಜ್ ಅಲ್ಲ, ಅಲ್ಲೊಂದು ಬ್ರಿಡ್ಜ್ ಉಂಟಲ್ಲ ಕೋಡಿಂಬಾಲ, ಅಲ್ಲಿಂದ ಸಹ ಬರಲಿಕ್ಕೆ ಆಗ್ತದೆ. ಅದು ಎಲ್ಲಿಗೆ ಅಲ್ಲಿಂದ ಬಂದದ್ದು ಸೀದಾ ನಮಗೆ. ನಾನು ನಿಮಗೆ ದಾರಿ ಸಹ ತೋರಿಸ್ತೇನೆ ನೋಡಿ. ಇಲ್ಲಿಂದ ಬರುವಂಥದ್ದು, ಇಲ್ಲಿಂದ ಬಂದರೆ ಫುಲ್ಲು ಅಲ್ಲಿ ಆ ಕಡೆ ಆಫ್ ರೋಡ್ ಫುಲ್ಲು. ಅಲ್ಲಿಂದ ಬರಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಇಲ್ಲಿ ಸಹ ಆಫ್ ರೋಡ್ ಉಂಟು, ನಾವೀಗ ಬಂದು ನೋಡಿದ್ದೀರಲ್ಲ. ಆದರೆ ಸ್ವಲ್ಪ ಪರವಾಗಿಲ್ಲ, ಆಗ ಇಲ್ಲಿಗಿಂತ ಪರವಾಗಿಲ್ಲ. ಅದು ಯಾಕಂತ ಹೇಳಿದರೆ ನಮಗೆ ವೀಡಿಯೋ ಮಾಡಿಕೊಂಡು ಬರುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಅದೇ over the edge, feel like I'm floating through the air. The pain I felt is paid for, all is said and done. Oh, I am restricted, fixed upon the web. I need to kick the habit that my mind is breathing in. Break out, I've got to see. Spent all my life holding all of it closely. I played it innocent. ನೋಡಿದಿರಿ. ಅದೇ ರೀತಿಯಾಗಿ ಈಗ ಇದನ್ನು ಓಪನ್ ಮಾಡಿದರೆ ಇದರ ಕೆಳಗೆ ನಮಗೆ ಹೋಗ್ಲಿಕ್ಕೆ ಆಗ್ತದೆ. ಸೊ ಇದಕ್ಕೆ ಆ್ಯಕ್ಚುಲಿ ಇದು ವರ್ಕರ್ಸಿಗೆ ಫಸ್ಟ್ ಹೋಗುವ ಬನ್ನಿ, ನಾನು ಮತ್ತೆ ಅಲ್ಲಿ ಹೇಳ್ತೇನೆ. ಸೊ ನಮ್ಮ ದೀಕ್ಷಿತಿಗೆ ಅದನ್ನು ಓಪನ್ ಮಾಡ್ತಾನೆ. ಇಲ್ಲಿಗೆ ಆ್ಯಕ್ಚುಲಿ ನಾವೆಲ್ಲ ಹೋಗಬಾರ್ದು, ಆದರೆ ಒಮ್ಮೆ ನಾನು ನಿಮಗೆ ತೋರಿಸಲಿಕ್ಕೋಸ್ಕರ ನಾನು ಹೋಗ್ತಾ ಇದ್ದೇನೆ. ವೀಡಿಯೋದಲ್ಲಿ ನಿಮಗೆ ತೋರಿಸ್ಬೇಕಲ್ಲ, ಅಷ್ಟೇ. ದೀಕ್ಷಿತ್ ಹೋಗ್ತಾ ಇದ್ದಾನೆ, ನೆಕ್ಸ್ಟ್ ನಾನು ಹೋಗ್ತೇನೆ. ಬನ್ನಿ ಹೋಗುವ. ಇಲ್ಲಿ ಹೀಗೆ ಇಳಿದುಕೊಂಡು ಹೋಗಬೇಕು. ನೋಡಿ ಈ ರೀತಿಯಾಗಿ ಉಂಟು ಎಲ್ಲ, ಫುಲ್ಲು ಡೇಂಜರ್. ಆದರೂ ಸ್ವಲ್ಪ ಜಾಗ್ರತೆಯಾಗಿ ಹೋಗಬೇಕು. ನಾನು ಯಾಕೆ ಹೋಗೋದು ಅಂತ ಹೇಳಿದರೆ ತೋರಿಸಬೇಕಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಹೋಗ್ತಾ ಇದ್ದೇನೆ ಅಷ್ಟೇ. ಬನ್ನಿ, ನಾವು ಇಲ್ಲಿಂದ ಇಳಿದುಕೊಂಡು ಬಂದದ್ದು ನೋಡ್ಬೋದು. ಸೊ ನಾವು ಈಗ ಇದರ ಗ್ಯಾಪಲ್ಲಿ ಹೋಗಬೇಕು. ಈ ರೀತಿಯಾಗಿ ಉಂಟು, ಫುಲ್ಲು ಗ್ರೀಸ್ ಆಯಿಲ್ ಎಲ್ಲ ಉಂಟು ನೋಡ್ಬೋದು. ನೋಡಿ ಇಲ್ಲಿ ಕೆಳಗೆ ಹೋಗ್ಲಿಕ್ಕೆ ಆಗ್ತದೆ. ನಮ್ಮ ದೀಕ್ಷಿತ್ ಹೋಗ್ತಾ ಇದ್ದಾನೆ, ನಾವು ಸಹ ಹೋಗುವ. ದೀಕ್ಷಿತ್ ಇಳಿದುಕೊಂಡು ಹೋಗ್ತಾ ಇದ್ದಾನೆ. ಈ ರೀತಿಯಾಗಿ ಉಂಟು. ನಾನು ಸಹ ಇಳಿದುಕೊಂಡು ಬರ್ತೇನೆ ಈಗ. ಬನ್ನಿ, ಹಿಂಗೆ ಇಳಿದುಕೊಂಡು ಹೋಗ್ಬೇಕು. ಜಾಗೃತಿ ಆಗ್ಬೇಕು ಮಾತ್ರ, ಬಿದ್ದರೆ ಡ್ರೆಸ್ ಸಿಗ್ಲಿಕ್ಕಿಲ್ಲ. ಫುಲ್ಲು ಹಾಳಾಗ್ತಲ್ಲ ಕೆಳಗೆ ಪ್ಲೇಸ್. ಫ್ರೆಂಡ್ಸ್, ನಾನು ಈಗ ಇಲ್ಲಿಂದ ಇಳಿದುಕೊಂಡು ಬಂದದ್ದು. ಸೊ ಈಗ ಉಂಟು ನಿಮಗೆ ನೋಡಲಿಕ್ಕೆ. ಇಲ್ಲಿ ಎಂತ ಅಂತ ಹೇಳಿದರೆ, ಇಲ್ಲಿ ಆ್ಯಕ್ಚುಲಿ ನಮಗೆಲ್ಲ ಬರಬಾರ್ದು. ನಾವೆಲ್ಲ ಇದು ವರ್ಕರ್ಸಿಗೆ, ಅಂದರೆ ರೈಲ್ವೇದು ವರ್ಕರ್ಸ್ನವರಿಗೆಲ್ಲ ಇರುವಂಥದ್ದು ಬರಲಿಕ್ಕೆ. ಅವರಿಗೆ ಪೈಂಟ್ ಕೊಡಲಿಕ್ಕೆ ಮತ್ತು ಇದು ನೆಟ್ ಬೋಲ್ಟ್ ಅದೆಲ್ಲ ಟೈಟ್ ಮಾಡಲಿಕ್ಕೆ ಇರ್ತದಲ್ಲ, ಹಾಗಾಗಿ ಅವರು ಬರಲಿಕ್ಕೆ ಇರುವಂಥದ್ದು ಇದು. ಸೊ ಆದರೂ ನಾನು ನಿಮಗೆ ತೋರಿಸ್ಬೇಕಲ್ಲ, ಹಾಗಾಗಿ ಬಂದದ್ದು ಇಲ್ಲಿ ಕೆಳಗೆ ಇಳಿದದ್ದು. ಈಗೆಲ್ಲ ಬಗ್ಗಿಕೊಂಡು ಬರಬೇಕು. ನೀವೆಲ್ಲ ಬರಲಿಕ್ಕೆ ಹೋಗ್ಬಿಟ್ಟಿದ್ದೀರ ಕೆಳಗೆಲ್ಲ. ನಾನು ನಿಮಗೆ ತೋರಿಸಲಿಕ್ಕೋಸ್ಕರ ಮಾತ್ರ ಇಲ್ಲಿ ಕೆಳಗೆ ಬಂದದ್ದು. ನೋಡ್ಬೋದು, ಇಲ್ಲಿಂದ ಸಹ ಹತ್ತಿಕೊಂಡು ಹೋಗಲಿಕ್ಕೆ ಆಗ್ತದೆ. ಸೊ ನೋಡ್ಬೋದು, ನೀರು ಹೆವಿ ಉಂಟು. ಸೊ ನೋಡ್ಬೋದು, ಈಗ ಉಂಟು ನೋಡಿ ಫುಲ್. ಇದಲ್ಲಿ ಮೇಲೆ ರೈಲ್ ಹೋಗುವಂಥ ಬ್ರಿಡ್ಜ್ ನಾವು ಆಗ ನೋಡಿದ್ದೇವಲ್ಲ, ಅದೇ. ಈಗ ನಾವು ಇದು ಕೆಳಗೆ ಇಳಿದುಕೊಂಡು ಬಂದದ್ದು. ಇಲ್ಲಿಂದ ಈ ರೀತಿಯಾಗಿ ಕಾಣಲಿಕ್ಕೆ ಸಿಗ್ತದೆ ನಮಗೆ. ಫುಲ್ಲು ನೀರು.
ಕೆಳಗೆ ಹೇಗೆ ಉಂಟು ಅಂತ. ಸೊ ಬನ್ನಿ ನಾವು ಇನ್ನು ಮೇಲೆ ಹೋಗುವ. ಇಲ್ಲಿಂದ ಇಳಿದುಕೊಂಡು ಬರಲಿಕ್ಕೆ ಹೀಗೆ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ನೀವು ಯಾರು ಸಹ ಬರಲು ಬೇಡ, ನಾನು ನಿಮಗೆ ಕೆಳಗೆ ಇಳಿದು ಬೇಡ, ನಾನು ನಿಮಗೆ ಜಸ್ಟ್ ತೋರಿಸಲಿಕ್ಕೆ ಅಷ್ಟೇ ಎಲ್ಲಿ ಕೆಳಗೆ ವಿಡಿಯೋ ಮಾಡಲಿಕ್ಕೆ ಅಂತ ನಿಮಗೆ ತೋರಿಸಲಿಕ್ಕೆ ಅಷ್ಟೇ ಕೆಳಗೆ ಬಂದದ್ದು. ಇದ್ರೆ ನಾನು ಬರ್ತಿರ್ಲಿಲ್ಲ. ಹೀಗೆ ಉಂಟು. ನಮ್ಮ ದೀಕ್ಷಿತನವರು ಮೇಲೆ ಹತ್ತಿಕೊಂಡು ಹೋದರು, ನಾವು ಸಹ ಹತ್ತಿಕೊಂಡು ಹೋಗುವ ಮೇಲೆಗೆ. ಬನ್ನಿ ಹೋಗುವ. ಒಂದು ಕೈಯಲ್ಲಿ ಮೊಬೈಲ್ ಸಹ ಇಟ್ಕೊಂಡಿದ್ದೇನೆ, ಮತ್ತೊಂದು ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೇನೆ. ಈಗ ತುಂಬ ಕಷ್ಟ ಆಗ್ತದೆ. ಈಗ ನೋಡ್ಬೋದು ಕೆಳಗೆ ಕೇಳ್ತದೆ ನೀರಿನ ಸೌಂಡು, ಅದು ಗಾಳಿಗೆ ನೀರಿನ ಸೌಂಡ್ ಕೇಳ್ತದೆ. ಹತ್ತಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದೇ ರೀತಿಯಾಗಿ ನೋಡ್ಬೋದು, ನಾವೀಗ ಏನು ಅಲ್ಲಿ ಕಂಡೆವು ಅದೇ ರೀತಿಯಾಗಿ ಇಲ್ಲಿ ಸಹ ಇರುವಂಥದ್ದು. ಇಲ್ಲಿ ಸಹ ಅಷ್ಟೇ, ಬೇರೆ ಏನು ಚೇಂಜಸ್ ಇಲ್ಲ, ಹೀಗೇನೇ ಇರುವಂಥದ್ದು. ನೋಡಿ, ಇದು ಮಿಡ್ಲ್ ಭಾಗ, ನಾವೀಗ ಇರುವಂಥದ್ದು ಮಿಡ್ಲಲ್ಲಿ. ಈ ಕಡೆ ಸೈಡ್ ಒಂದು ಈ ರೀತಿಯಾಗಿ ಉಂಟು, ಈಗ ನಾವು ನೋಡಿದೆವಲ್ಲ ಅದೇ ರೀತಿಯಾಗಿ ಈ ಕಡೆ ಸೈಡ್ ಸಹ ನಾವು ನೋಡಿದ ಹಾಗೇನೆ ಉಂಟು. ಬನ್ನಿ ಹೋಗುವ. ಅಲ್ಲಿಂದ ಬರುವಾಗ ನನ್ನ ಕೈಯಲ್ಲಿ ಗ್ರೀಸು ಸಹ ಆಯಿತು, ನೋಡ್ಬೋದು. ಅದು ಗ್ರೀಸ್ ಎಲ್ಲ ಹಾಕಿರ್ತಾರಲ್ಲ, ಅದೇ ನಾನು ಹೇಳಿದ್ದು. ಇದು ಆ್ಯಕ್ಚುಲಿ ನಮಗೆಲ್ಲ ಇದು ಬರುವಂಥ ಕೆಳಗೆಲ್ಲ ನಮಗೆ ಬರಲಿಕ್ಕೆ ಎಲ್ಲವಿಲ್ಲ, ಯಾಕಂತ ಹೇಳಿದರೆ ಬರಬಾರ್ದು, ಅದು ವರ್ಕರ್ಸಿಗಿರುವಂಥದ್ದು. ಆದರೆ ನಾನು ನಿಮಗೆ ತೋರಿಸಲಿಕ್ಕೋಸ್ಕರ ಕೆಳಗೆ ಬಂದದ್ದು ಅಷ್ಟೇ. ಸೊ ಫ್ರೆಂಡ್ಸ್, ಈ ರೈಲ್ವೆ ಬ್ರಿಡ್ಜ್ ಎಷ್ಟು ವರ್ಷದಿಂದ ಉಂಟಂತ ಹೇಳಿದರೆ ಒಂದು 30-40 ವರ್ಷದಿಂದ ಉಂಟಂತೆ. ಇಲ್ಲಿ ಊರಿನವರಾಗಿ ಹೇಳ್ತಾರೆ. ಆವಾಗ ನಾವು ಹುಟ್ಟೇ ಇರಲಿಲ್ಲ, ತುಂಬ ವರ್ಷ ಆಯಿತು ಈ ಬ್ರಿಡ್ಜಿಗೆ, ರೈಲ್ವೆ ಬ್ರಿಡ್ಜಿಗೆ. ಸೊ ಬಂದರೆ ಕೇರ್ಫುಲ್ಲಾಗಿ ಬಂದು ಹೋಗಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಸೊ ಇನ್ನೂ ಹೊಸ ವೀಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಪ್ಲೇಸಿನ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಮೊದಲನೇದಾಗಿ ನಮ್ಮ ಊರಲ್ಲಿ ಯಾವ ಒಳ್ಳೊಳ್ಳೆ ಪ್ಲೇಸ್ ಉಂಟು ಅದನ್ನು ತಿಳಿಸ್ಕೊಡ್ತೀನಿ. ಆಮೇಲೆ ನೋಡುವ, ಹೊರಗಡೆ ಹೋಗಿ ಎಲ್ಲ ವೀಡಿಯೋ ಮಾಡುವ. ಯಾವುದಕ್ಕೂ ನಿಮ್ಮ ಸಪೋರ್ಟ್ ಬೇಕು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಸಿ ಯು.